ಮನುಷ್ಯನ ಜೀವನದಲ್ಲಿ ಯಾವ ಸಮಯದಲ್ಲಿ ಅದೃಷ್ಟ ಖುಲಾಯಿಸುತ್ತದೆ ಅನ್ನೋಕೆ ಹೇಳೋಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಯಾವ ರೀತಿ ದುರಾದೃಷ್ಟ ವಕ್ಕರಿಸುತ್ತದೆ ಅನ್ನೋದು ಕೂಡ ಹೇಳೋಕೆ ಆಗೋದಿಲ್ಲ. ಅಂತಹದೊಂದು ಘಟನೆ ಮಹಾರಾಷ್ಟ್ರ ರಾಜ್ಯದ ನಾಂದೇಡ್ ಹತ್ತಿರ ಇತ್ತೀಚೆಗೆ ನಡೆದಿದೆ. ಸುಂದರೇಶ್ ಹಾಗೂ ಹಸೀನಾ ಇಬ್ಬರು ಮೂಲತಃ ಕಲಬುರ್ಗಿಯವರು. ಧರ್ಮ ಬೇರೆ ಬೇರೆ ಆದರೂ ಪ್ರೀತಿಯಲ್ಲಿ ಬಿದ್ದು ಒಬ್ಬರೊಬ್ಬರು ಇಷ್ಟಪಟ್ಟು ಮದುವೆಯಾಗಿದ್ದಾರೆ. ಇದೇ ಕಾರಣ ಅವರು ತಮ್ಮ ಊರನ್ನ ಬಿಟ್ಟು ದೂರದ ನಾಂದೇಡ್ ಹತ್ತಿರ ಇರುವ ತ್ರಿಕೂಟ ಎಂಬ ಹಳ್ಳಿಯಲ್ಲಿ ಊರಿನ ಹೊರಗೆ ವಾಸ ಮಾಡಿಕೊಂಡು ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡಿಕೊಂಡು ದುಡಿಮೆ ಮಾಡುತ್ತಿದ್ದರು. ಇದೇ ರೀತಿ ಕಷ್ಟಪಟ್ಟು ಇಬ್ಬರು ಚಿಕ್ಕದೊಂದು ಮನೆ ಕಟ್ಟಲು ಜಾಗವನ್ನ ಖರೀದಿ ಮಾಡಿದ್ದಾರೆ. ಹೀಗೆ ಸ್ವತಃ ತಾವೇ ಮನೆಗೆ ಅಡಿಪಾಯ ಹಾಕಲು ನಿರ್ಧಾರ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಅವರಿಗೆ ಮನೆ ಕಟ್ಟಲು ಅಷ್ಟೊಂದು ದುಡ್ಡು ಕೂಡ ಇರಲಿಲ್ಲ. ಕಾರ್ಮಿಕರನ್ನು ಕರೆಸಿ ಅವರಿಗೆ ಕೂಡ ಸಂಬಳ ಕೊಡೋದು ಅವರ ಕೈಮೀರಿತ್ತು. ಇದೇ ಕಾರಣ ಅಡಿಪಾಯ ಹಾಕಲು ಮಣ್ಣನ್ನು ಅಗೆಯುತ್ತಿರುವಾಗ ವಿಚಿತ್ರ ಏನೆಂದರೆ ಅವರಿಗೆ ಒಂದು ಚಿನ್ನದ ನಾಣ್ಯ ಸಿಗುತ್ತದೆ. ಆ ನಾಣ್ಯವು ಚಿನ್ನದ್ದೋ ತಾಮ್ರದ್ದೋ ಅಥವಾ ಬೇರೆಯ ಲೋಹದ್ದೋ ಎಂದು ಪರೀಕ್ಷೆ ಮಾಡಲು ನಾಂದೇಡಿಗೆ ಹೋಗಿ ಆಭರಣ ಅಂಗಡಿಯಲ್ಲಿರುವ ಮಾರವಾಡಿ ಜೊತೆ ಇದನ್ನು ಪರೀಕ್ಷೆ ಮಾಡಲು ನಿರ್ಧಾರ ಮಾಡುತ್ತಾರೆ. ಇದನ್ನು ಕಂಡು ಪರೀಕ್ಷೆ ಮಾಡಲು ಮಾರವಾಡಿ ತಕ್ಷಣಕ್ಕೆ ಗಾಬರಿ ಹಾಗೂ ಆಶ್ಚರ್ಯಚಕಿತನಾಗುತ್ತಾನೆ. ಯಾಕಂದ್ರೆ ಇದು ಅಂತಿಂತಹ ಚಿನ್ನದ ನಾಣ್ಯವಾಗಿರಲಿಲ್ಲ. ಇದು ಮರಾಠ ಕಾಲದ ಅಂದರೆ ಶಿವಾಜಿ ಕಾಲದ ಚಿನ್ನದ ನಾಣ್ಯವಾಗಿತ್ತು. ಇದಕ್ಕೆ ಬಹು ಬೇಡಿಕೆ ಇದೆ ಎಂದು ತಕ್ಷಣವೇ ಮಾರವಾಡಿಗೆ ಗೊತ್ತಾಗುತ್ತದೆ. ಮಾರವಾಡಿ ಇದು ಚಿನ್ನದ ನಾಣ್ಯ, ಜೊತೆಗೆ ಇದಕ್ಕೆ ಒಳ್ಳೆಯ ಬೆಲೆ ಕೊಡುತ್ತೇನೆ ಎಂದು ಕೂಡ ಸುಂದರೇಶ್ ಹಾಗೂ ಹಸೀನಾಗೆ ಹೇಳುತ್ತಾನೆ. ಆದರೆ ಬಡವರಾದ ಸುಂದರೇಶ್ ತಕ್ಷಣವೇ ನಿರ್ಧಾರ ತೆಗೆದುಕೊಳ್ಳಲು ಹಿಂದೇಟು ಹಾಕುತ್ತಾರೆ. ಸುಂದರೇಶ್ ಹಾಗೂ ಹಸೀನಾ ದಂಪತಿಗಳು ಸ್ವಲ್ಪ ವಿಚಾರ ಮಾಡಿ ಆಮೇಲೆ ಬರುತ್ತೇವೆ ಎಂದು ಹೇಳಿ ಅಲ್ಲಿಂದ ವಾಪಸ್ಸು ಊರಿಗೆ ಬರುತ್ತಾರೆ. ಮಾರವಾಡಿಗೆ ಒಬ್ಬ ಗ್ರಾಹಕ ಮುಂಬೈಯಲ್ಲಿ ಇಂತಹ ಹಳೆಯ ಚಿನ್ನದ ನಾಣ್ಯಗಳನ್ನು ಸಂಗ್ರಹಿಸುವ ಹವ್ಯಾಸ ಇತ್ತು. ಅವನಿಗೆ ಅವನ ಸಂಪರ್ಕ ಕೂಡ ಇತ್ತು. ಈ ವಿಷಯವನ್ನ ಮುಂಬೈಯಲ್ಲಿರುವ ಆ ವ್ಯಕ್ತಿಗೆ ತಿಳಿಸುತ್ತಾನೆ. ಆ ವ್ಯಕ್ತಿ ಮರುದಿನವೇ ನಾಂದೇಡಿಗೆ ಬಂದಿದ್ದಾನೆ. ಆ ವ್ಯಕ್ತಿಗೆ ಅಪರೂಪದ ಹಾಗೂ ಐತಿಹಾಸಿಕ ನಾಣ್ಯಗಳನ್ನು ಸಂಗ್ರಹಿಸುವ ಒಂದು ಹವ್ಯಾಸವಾಗಿತ್ತು. ಇದೇ ಕಾರಣ ಸುಂದರೇಶ್ವರನ್ನ ಕರೆಸಿ ಆ ನಾಣ್ಯದ ವ್ಯಾಪಾರಕ್ಕೆ ಮುಂದಾಗುತ್ತಾನೆ. ಆಗ ಆ ವ್ಯಕ್ತಿ ಆ ನಾಣ್ಯಕ್ಕೆ ಬರೋಬ್ಬರಿ 3 ಕೋಟಿ ರೂಪಾಯಿ ಕೊಡುವುದಾಗಿ ಹೇಳುತ್ತಾನೆ. ಯಾಕಂದರೆ ಇದು ಮರಾಠ ದೊರೆ ಶಿವಾಜಿ ಮಹಾರಾಜರಿಗೆ ಸಂಬಂಧಪಟ್ಟಂತಹ ಚಿನ್ನದ ನಾಣ್ಯವಾಗಿತ್ತು. ಇದೇ ಕಾರಣ ಅಷ್ಟು ಬೆಲೆ ಕೊಡುತ್ತಿದ್ದೇನೆ ಎಂದು ಆ ಶ್ರೀಮಂತ ವ್ಯಕ್ತಿ ಸುಂದರೇಶ್ ಹಾಗೂ ಆ ಮಾರವಾಡಿಗೆ ಹೇಳುತ್ತಾನೆ. ಕೊನೆಗೆ ಸುಂದರೇಶ್ ಹಾಗೂ ಅವನ ಪತ್ನಿ ಹಸೀನಾ ಈ ನಾಣ್ಯವನ್ನು ಆ ವ್ಯಕ್ತಿಗೆ ಕೊಡಲು ಮುಂದಾಗುತ್ತಾರೆ. ನೋಡಿದಿರಾ ಸ್ನೇಹಿತರೆ, ಅದೃಷ್ಟ ಅನ್ನೋದು ಯಾವ ರೀತಿ ಬರುತ್ತದೆ ಅಂತ. ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಡುತ್ತಿದ್ದಂತಹ ಸುಂದರೇಶ್ ಹಾಗೂ ಹಸೀನಾ ಈಗ ಕರೋಡಪತಿಗಳಾಗಿದ್ದಾರೆ. ಇದಕ್ಕೆ ಅನ್ನೋದು ಯಾವ ಸಮಯದಲ್ಲಿ ಅದೃಷ್ಟ ಯಾವ ರೀತಿ ಖುಲಾಯಿಸುತ್ತದೆ ಎಂದು. ಹಸೀನಾ ಹಾಗೂ ಸುಂದರೇಶ್ ಈಗ ಬಂದಿರುವ ಆ ದುಡ್ಡಿನಿಂದ ಇನ್ನೊಂದು ಒಳ್ಳೆಯ ಜಾಗವನ್ನು ಹಿಡಿದು ಒಳ್ಳೆಯ ಮನೆಯನ್ನು ಕಟ್ಟುತ್ತಿದ್ದಾರೆ. ಅವರಿಗೆ ಆದಷ್ಟು ಬೇಗ ಒಳ್ಳೆಯದಾಗಲಿ ಎಂದು ನಾವು ಕೂಡ ಹಾರೈಸುತ್ತೇವೆ. ಹಾಗೆಯೇ ಸ್ನೇಹಿತರೆ, ನಿಮಗೂ ಕೂಡ ಅದೃಷ್ಟ ಬೇಗ ಒಲೆಯಲಿ, ನೀವು ಕೂಡ ಜೀವನದಲ್ಲಿ ಮುಂದೆ ಬರಲಿ ಎಂದು ನಾವು ಕೂಡ ಆಶಿಸುತ್ತೇವೆ. ಇಂತಹದೇ ಅಚ್ಚರಿಯ ಹಾಗೂ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.